ಆದರ್ಶ ರೈಲು ನಿಲ್ದಾಣವಾಗಿ ಮೇಲ್ದರ್ಜೆಗೇರಿರುವ ಬಿಸಿ ರೋಡಿನ ರೈಲ್ವೆ ನಿಲ್ದಾಣಕ್ಕೆ ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಭೇಟಿ ನೀಡಿ ಪ್ರಗತಿ ಕಾರ್ಯವನ್ನು ಪರಿಶೀಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಂಟ್ವಾಳ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರಂಗಳ ಕೊರತೆಯನ್ನು ಮನಗಂಡು 1.57 ಕೋಟಿ ರೂಪಾಯಿ ವೆಚ್ಚದ ಪ್ಲಾಟ್ಫಾರಂ 1 ಹಾಗೂ 2.60 ಕೋಟಿ ರೂಪಾಯಿ ವೆಚ್ಚದ ಎರಡನೇ ಪ್ಲಾಟ್ಫಾರಂ ನಿರ್ಮಿಸಲು ಉದ್ದೇಶಿಸಲಾಗಿದೆ. 60% ಕಾಮಗಾರಿ ಮುಗಿದಿದೆ. ಪ್ಲಾಟ್ಫಾರಂ 2 ಹಾಗೂ ನಗರಕ್ಕೆ ಹೋಗಲು ಅನುಕೂಲವಾಗುವಂತೆ ಫುಟ್ ಬ್ರಿಡ್ಜ್ನ ಬೇಡಿಕೆ ಇದ್ದು 78 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿದ್ದು ಕಾಮಗಾರಿ ಆರಂಭಗೊಂಡಿದೆ ಎಂದರು. 16 ಸಮಸ್ಯೆಗಳು ಈ ರೈಲ್ವೆ ನಿಲ್ದಾಣದಲ್ಲಿದ್ದು ಶಾಸಕ ರಾಜೇಶ್ ನಾಯ್ಕ್ ಅವರು ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಭೇಟಿ ನೀಡಲಾಗಿದೆ. ಅಭಿವೃದ್ಧಿ ಸಮಯದಲ್ಲಿ ಸಣ್ಣ ಪುಟ್ಟ ಸ್ಥಳೀಯ ಸಮಸ್ಯೆಗಳು ಬರುವುದು ಸಹಜ. ಇಲ್ಲಿನ ಎಲ್ಲ ಸಮಸ್ಯೆಗಳನ್ನು ಅವಲೋಕನ ಮಾಡಿದ್ದು ಕಾಮಗಾರಿಗೆ ವೇಗ ನೀಡುವಂತೆ ಹಾಗೂ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಮುಂದಿನ ಜನವರಿ ಅಥವಾ ಫೆಬ್ರವರಿ ತಿಂಗಳ ಒಳಗಾಗಿ ಇಲ್ಲಿನ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಜನ ಉಪಯೋಗಕ್ಕೆ ಮುಕ್ತಿಗೊಳಿಸುವುದಾಗಿ ಅವರು ತಿಳಿಸಿದರು. ಬಂಟ್ವಾಳ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ 5.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿರುವ ಕೇಂದ್ರದ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಅವರು ತಿಳಿಸಿದರು. ಅಲ್ಲಲ್ಲಿ ಬೇಡಿಕೆಗೆ ಅನುಸಾರವಾಗಿ ಕಳೆದ 5 ವರ್ಷಗಳಲ್ಲಿ ಪ್ರಪೋಸಲ್ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಬಿಡುಗಡೆಗೊಳಿಸಿದೆ. ವಿಶೇಷವಾಗಿ ಬಂಟ್ವಾಳದ ರೈಲ್ವೆ ನಿಲ್ದಾಣ ಇಲ್ಲಿರ್ತಕ್ಕಂಥ ಪ್ಲಾಟ್ಫಾರ್ಮ್ಗಳ ಕೊರತೆಯನ್ನು ಮನಗಂಡು ಇವತ್ತು ಪ್ಲಾಟ್ಫಾರ್ಮ್ 1 ಮತ್ತು ಪ್ಲಾಟ್ಫಾರ್ಮ್ 2 ಇಂಪ್ರೂವ್ಮೆಂಟ್ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. 1,50,00,000 ಪ್ಲಾಟ್ಫಾರ್ಮ್ 1ಕ್ಕೆ, ಪ್ಲಾಟ್ಫಾರ್ಮ್ 2ಕ್ಕೆ 2,60,00,000 ನಿಗದಿಯಾಗಿ ಇವತ್ತು ಕಾಮಗಾರಿಗಳು ಮುಕ್ತಾಯ ಹಂತದಲ್ಲಿದೆ. ಸುಮಾರು 60% ಕಾಮಗಾರಿಗಳು ಮುಗಿದಿದ್ದಾವೆ. ಇನ್ನೊಂದು ಇಲ್ಲಿಯ ಬಹಳ ದಿನಗಳ ಬೇಡಿಕೆ ಫುಟ್ ಬ್ರಿಡ್ಜ್ ಹೇಳಿದ್ರೆ ಇಲ್ಲಿಂದ ರೈಲ್ವೆ ನಿಲ್ದಾಣದಿಂದ ನಗರಗಳಿಗೆ ಹೋಗಲಿಕ್ಕೆ, ನಗರ ಸಭಾ ಪ್ರದೇಶಗಳಿಗೆ ಹೋಗಲಿಕ್ಕೆ ಹತ್ತಿರವಾಗಿರ್ತಕ್ಕಂಥ ವ್ಯವಸ್ಥೆ ಮತ್ತು ಪ್ಲಾಟ್ಫಾರ್ಮ್ 2ಕ್ಕೆ ಹೋಗಲಿಕ್ಕೆ ಅವಕಾಶ ಆಗುವಂತೆ ಫುಟ್ ಬ್ರಿಡ್ಜಿನ ಬೇಡಿಕೆ ಇತ್ತು. ಸುಮಾರು 78 ಲಕ್ಷ ರೂಪಾಯಿಯಲ್ಲಿ ಇವತ್ತು ಫುಟ್ ಬ್ರಿಡ್ಜಿನ ಕಾಮಗಾರಿಯು ಪ್ರಾರಂಭ ಆಗಿದೆ. 16 ಸಮಸ್ಯೆಗಳು ರೈಲ್ವೆ ನಿಲ್ದಾಣದಲ್ಲಿತ್ತು. ಶಾಸಕರು